ಸೊ ನನಗೆ ಲಾಸ್ಟ್ ಒಂದು 10 ಡೇಸಿಂದ ಒಂದು ವಿಚಿತ್ರ ರೀತಿಯಂಥ ಒಂದು ಕೆಂಪು ಕಣ್ಣು ಬರ್ತಾ ಇದೆ. ಅದರಲ್ಲಿ ಕಣ್ಣಲ್ಲಿ ಹೆಚ್ಚು ಪಿಚ್ಚಿ ಇರುವುದಿಲ್ಲ, ಕಣ್ಣಲ್ಲಿ ನೀರು ಬರುವುದು, ಪ್ಲಸ್ ಒಂಥರ ಅಂಟು ಉಂಟು ಅಂತ ಜನರು ಹೇಳೋದು. ಐ ಆಮ್ ಜಸ್ಟ್ ಕನೆಕ್ಟಿಂಗ್ ದ್ಯಾಟ್ ವಿತ್ ದ ಕೋವಿಡ್ ಅರ್ಲಿ ಸಿಂಪ್ಟಮ್ಸ್ ಸಹ ಕಣ್ಣಿನಲ್ಲಿ ಇರ್ಬೋದು ಅಂತ. ಲಾಸ್ಟ್ ಮೊದಲ ಅಲೆಯಲ್ಲಿದ್ದಾಗ ನನಗೆ ಗೊತ್ತಿದ್ದ ಪ್ರಕಾರ ಕಣ್ಣಿನ ಟಿಯರ್ಸಲ್ಲಿಯೂ ಕೆಲವು ಈ ವೈರಸ್ ಡಿಟೆಕ್ಟ್ ಆಗಿತ್ತಂತೆ. ಸೊ ಹಾಗಾಗಿ ಕಣ್ಣಿನಲ್ಲಿನೂ ಕೊರೋನಾ ಕಣ್ಣಿನ ಈ ಕೆಂಪಾದದ್ರಲ್ಲಿನೂ ಸ್ಪ್ರೆಡ್ ಆಗುವಂಥ ಸಾಧ್ಯತೆ ಇದೆ ಎಂಬುದನ್ನು ಪ್ರೂವ್ ಆಗಿದೆ. ಆದರೆ ಭಾಳ ಕಡಿಮೆ ಕಣ್ಣಿನ ಇನ್ಫೆಕ್ಷನಿಂದ ಕೊರೋನಾ ಸ್ಪ್ರೆಡ್ ಆಗೋದು ಭಾಳ ಕಡಿಮೆ. ಹೆಚ್ಚಾಗಿ ಕೊರೋನಾ ಸ್ಪ್ರೆಡ್ ಆಗೋದು ಒಬ್ಬರ ಒಂದು ಶ್ವಾಸದ ಮೂಲಕ ಅಥವಾ ಕೆಮ್ಮಿದ್ರೆ ಅಕ್ಷಿ ಹಾಕಿದರೆ ಇದಾಗೋದು. ಆದರೆ ಇದರಲ್ಲಿ ಆಗುವಂಥ ಚಾನ್ಸಸ್ ಇಲ್ಲ, ಆದರೂ ಆಗಬಾರ್ದಂತೇನಿಲ್ಲ. ಆದರೆ ಈಗಿನ ಕಳೆದ 10 ಡೇಸ್ನಲ್ಲಿ ಬರುವಂಥ ಒಂದು ವಿಚಿತ್ರ ರೀತಿಯ ಕೆಂಪು ಕಣ್ಣು ಉಂಟಲ್ಲ, ಐ ಆಮ್ ಜಸ್ಟ್ ಕನೆಕ್ಟಿಂಗ್ ವಿತ್ ದ ಕೊರೋನಾ. ಬಟ್ ಐ ಆಮ್ ನಾಟ್ ಶ್ಯೂರ್ ಅದು ಕೊರೋನಾ ಮದ್ರಾಸ್ ಕಣ್ಣು ಅಂತ ಅದೇ ಥರ ಉಂಟು. ಅದು ಇದಕ್ಕೆ ಕನೆಕ್ಟೆಡ್ ಇರ್ಬೋದು ಅಂತ ನನ್ನ ಒಂದು ಸಂಶಯ. ಆದರೆ ಅದನ್ನು ನಮಗೆ ಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಬೇರೆ ರೋಗಾಣು ಇರ್ಬೋದು ಅಥವಾ ಇದಿದೆ ಅಂತ ನಮಗೆ ಹೇಗೆ ಪ್ರೂವ್ ಮಾಡಲಿಕ್ಕೆ ಆಗೋದು? ಪ್ರೂವ್ ಮಾಡಲಿಕ್ಕೆ ಅದಕ್ಕೆ ರೀತಿಯಂಥ ಲ್ಯಾಬ್ ಬೇಕು ಮತ್ತು ಅದಕ್ಕೆ ಬೇಕಾದ ಕಲ್ಚರ್ ಸಿಸ್ಟಮ್ ಎಲ್ಲ ಬೇಕು. ಆದರೆ ಐ ಆಮ್ ಜಸ್ಟ್ ಸಸ್ಪೆಕ್ಟಿಂಗ್ ಕಣ್ಣಿನಲ್ಲಿಯೂ ಈ ಕೊರೋನಾದ ಅಂಶಗಳು ಅಂದರೆ ಕೊರೋನಾ ವೈರಸ್ನ ರೋಗಾಣುಗಳು ಕಣ್ಣಿನ ದ್ರವ ಅಥವಾ ಟಿಯರ್ ಫ್ಲೂಯಿಡ್ನಲ್ಲಿಯೂ ಕಂಡು ಬರುವಂಥ ಸಾಧ್ಯತೆ ಇದೆ. ಕಳೆದ ಬಾರಿ ಕಣ್ಣಿನ ಮೂಲಕವೂ ಕೂಡ ಹರಡಬಹುದು ಅಂತ ಹೇಳ್ತಾ ಇದ್ರು. ಅದು ಹೇಗಂತ ಹೇಳಿದರೆ, ಈಗ ನೋಡಿ, ಈಗ ಕಣ್ಣಿನಲ್ಲಿ ನೀರು ಬರ್ತದೆ, ಕಣ್ಣಿನ ಬದಿಯಲ್ಲಿ ಒಂದು ಕುಣಿಕೆ ಅಂತ ಉಂಟು. ಆ ಕುಣಿಕೆಯಿಂದ ನಮಗೆ ಮೂಗಿಗೆ ಕನೆಕ್ಷನ್ ಉಂಟು. ಮೂಗಿಗೆ ಹೋಗಿ ಅದು ಗಂಟ್ಲಿಗೆ ಹೋಗ್ತದೆ, ಗಂಟ್ಲಿಗೆ ಹೋಗಿ ಶ್ವಾಸಕೋಶಕ್ಕೆ ಹೋಗ್ತದೆ, ಸ್ಪ್ರೆಡ್ ಆಯಿತು. ಬಹಳ ರ್ಯಾರ್ ಅಂತ ಇಟ್ಕೊಳ್ಬಹುದಾ ಕಣ್ಣಿನ ಮೂಲಕ ಬರುವಂಥದ್ದು? ಭಾಳ ರ್ಯಾರ್ ಹೌದು. ತುಂಬ ಹತ್ತಿರ ಇದ್ದಾಗ ಭಾಳ ರ್ಯಾರ್ ಬರ್ಬೋದು ಅಂತ. ಹೌದು. ಈಗ ನೀವು ಒಂದು ಹೇಳಿದ್ರಿ ಡಾಕ್ಟ್ರೇ, ಅಂದರೆ ಅದು ಎಷ್ಟು ತಾವು ಕೂಡ ಅದು ಕೆಂಗಣ್ಣು ಅಂತ ಹೇಳಿದ್ರೆ, ಇದೆಲ್ಲೋ ನೀವು ಹೊಸದಾಗಿ ಕಂಡಿರುವಂಥ ಒಂದು ಕಾಯಿಲೆಯಾಗಿ ನಿಮಗೆ ಕಾಣಿಸ್ತಾ ಇದೆಯಾ? ಇದೆಲ್ಲೋ ಕೋವಿಡ್ಗೂ ಅಧ್ಯಯನ ಆಗಬೇಕಾಗಿದೆ. ಆದರೆ ನನ್ನ ಇಷ್ಟು ವರ್ಷದ 25 ವರ್ಷದ ಎಕ್ಸ್ಪೀರಿಯನ್ಸ್ನಲ್ಲಿ ನಾನು ಹೇಳ್ತಾ ಇದ್ದೇನೆ, ಅದು ಡೆಫಿನೆಟ್ ಕೊರೋನಾ ರಿಲೇಟೆಡ್ಡೇ ಕೆಂಗಣ್ಣು ಅಂತ ನನ್ನ ಅನಿಸಿಕೆ. ಆದರೆ ಅದು ಅಧ್ಯಯನ ಆಗಬೇಕು.